ಮೇಯರ್ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮನಪಾ ಮೇಯರ್ ಮಹಾಬಲ್ ಮಾರ್ಲ ಅವರು ನಮ್ಮ ಜೊತೆಗೆ ಇದ್ದಾರೆ. ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಚುನಾವಣೆ ಆಗೋದಕ್ಕಿಂತ ಮೊದಲು ಎಲ್ಲ ಕಾಂಗ್ರೆಸ್ ಕಾರ್ಪೊರೇಷನ್ ಇಲೆಕ್ಷನ್ಗೆ ನಿಂತಂಥ ಪ್ರತಿನಿಧಿಗಳು ಒಂದು ಪ್ರತಿಜ್ಞೆಯನ್ನು ಮಾಡಿದರು. ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ನಾವು ಹೆಚ್ಚಿಸುವುದಿಲ್ಲ. ಈಗ ರಾಜ್ಯ ಸರ್ಕಾರ ಕೂಡ ಬಿಡ್ತಾ ಇಲ್ಲ. ಏನು ಮಾಡ್ತೀರಿ ಅಂತ ನೋಡಿ, ನಮ್ಮ ಏನು ಟೆಕ್ನಿಕಲ್ ಏನು ಸಮಸ್ಯೆ, ತಾಂತ್ರಿಕ ಸಮಸ್ಯೆಗಳಲ್ಲಿ ಇರುವಾಗ ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದ ದಿನ 4ನೇ ತಾರೀಕು ಮಾರ್ಚ್, ಆ ದಿನ ಪೇಪರ್ ನೋಟಿಫಿಕೇಷನ್ ಬಂದು ಸ್ವಯಂ ಘೋಷ ಆಸ್ತಿ ತೆರಿಗೆಯನ್ನು 15% ಮಾಡಿದ್ದಾರೆ. 15% ಹೆಚ್ಚಿಗೆ ಮಾಡಿದ್ದಾರೆ ಅಂತ. ನಾನು ಅದರ 13ನೇ ತಾರೀಕು ನಾನು ಮೇಯರ್ ಆದ ತಕ್ಷಣ ನಾನು ಫಸ್ಟಿಗೆ ಲೆಟ್ರ್ ಕೊಟ್ಟದ್ದು, ಇದು ಕಾನೂನು ಬಾಹಿರವಾಗಿ ಚುನಾವಣಾ ಪ್ರಕ್ರಿಯೆಗಳು ಯಾವಾಗ ಪ್ರಾರಂಭ ಆದ ನಂತರ ತಾವುಗಳು ಮಾಡಿದ್ದು ಊರ್ಜಿತ ಆಗಿರುವುದಿಲ್ಲ, ಏನು ಅದರ ಹಿಂದೆ ಮಾಡಿದರೆ ಸರಿ ಅಂತ ಸ್ಪಷ್ಟವಾಗಿ ಚುನಾವಣಾ ಆಯೋಗಕ್ಕೆ ಮತ್ತು ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಮುಖೇನ ಕಳಿಸಿದೆ. ಆನಂತರ ನಾವು ಪರಿಷತ್ನಲ್ಲಿ ಬಂದ ಮೇಲೆ ನಾವು ನಮ್ಮ ಕೆಲಸ, ನಾವು ನೋಡಿ ನಮ್ಮ ಮುಖಂಡರುಗಳಿರ್ಬೋದು, ನಾವುಗಳಿರ್ಬೋದು, ನಾವು ಚುನಾವಣೆ ಹೋಗುವಾಗ ಒಂದು ಮಾತು ಹೇಳಿದರೆ ಆ ಮಾತನ್ನು ನಾವು ಪರಿಪಾಲನೆ ಮಾಡಲಿಕ್ಕೆ ನಾವು ಮುಂದುವರಿಲೇಬೇಕಾಗ್ತದೆ. ಹಾಗೆ ನಾವು ಪರಿಷತ್ತಿನಲ್ಲಿ ಇಟ್ಟು ಅದು ಕಾನೂನು ಬಾಹಿರವಾಗಿತ್ತು, ಆ ಸಂದರ್ಭ ಸರಿಯಾಗಿಲ್ಲ, ಆದ್ದರಿಂದ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು 15% ಈ ಸಂದರ್ಭದಲ್ಲಿ ಏರಿಸುವುದು ಬೇಡ, ಮುಂದಿನ ದಿನದಲ್ಲಿ ಜನರಿಗೆ ಎಲ್ಲ ಮೂಲಭೂತ ಸೌಕರ್ಯವನ್ನು ಕೊಟ್ಟು ಆವಾಗ ಜನರು ಒಪ್ಪಿಗೆ ಕೊಡ್ತಾರೆ, ಆವಾಗ ಮಾಡುವ ಅಂತ ಹೇಳುವಂಥ ಪ್ರಸ್ತಾವನೆಯನ್ನು ಕಳಿಸಿದ್ದೇವೆ. ಸರ್ಕಾರಕ್ಕೆ ಜವಾಬ್ದಾರಿ ಇದೆ, ಸರಿ, ಸರ್ಕಾರದೇ ಚಿಂತನೆ ಮಾಡ್ತಾ ಇದೆ. ನಾವು ನಮ್ಮ ಸ್ಥಳೀಯವಾಗಿ ಈಗ ಸರ್ಕಾರ ಏರಿಕೆ ಮಾಡಬೇಕು ಅಂತ ಹೇಳಿದರೆ ಏನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತದೆ ಮಾನಪ್ಪ ಅಂತ? ಇಲ್ಲ, ನಾವು ನೇರವಾಗಿ ಹೇಳುವುದಿಲ್ಲ. ಈಗ ಯಾವಾಗ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಪ್ರಾರಂಭ ಆಯಿತು, ನಾವು ಸ್ಪಷ್ಟವಾಗಿ ಹೇಳ್ತೇವೆ, ಕಾನೂನುಬದ್ಧವಾಗಿ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಮಾಡುವಾಗ ಯಾವೆಲ್ಲ ಕ್ಷೇತ್ರದಲ್ಲಿ ಸ್ವಯಂ ಘೋಷಿತ ಆಸ್ತಿ ತೆರಿಗೆಯನ್ನು ಇಂಪ್ಲಿಮೆಂಟ್ ಮಾಡಬೇಕು, ಅದು ಸರ್ಕಾರಿ ಸಂಸ್ಥೆಗಳಿರ್ಬೋದು ಅಥವಾ ಇನ್ನಿತರ ಬೇರೆ ಬೇರೆ ರೀತಿಯ ಸಂಸ್ಥೆಗಳಿರ್ಬೋದು, ಸರ್ಕಾರದ ಭಾಗವಾಗಿರುವಂಥ ಸಂಸ್ಥೆಗಳಿರ್ಬೋದು, ಅವರಿಗೂ ಸ್ವಯಂ ಘೋಷಿತ ಆಸ್ತಿ ತೆರಿಗೆ ಅನ್ವಯ ಆಗುತ್ತದೆ ಅಂತ ಹೇಳುವ ರೂಪದಲ್ಲಿ ಮಾಡಿದರು. ಅದೇ ಒಂದು ಕ್ಷೇತ್ರದ ಜನರಲ್ಲಿ ನಾವು 15% ಬಡವರ್ಗದ ಜನರಲ್ಲಿ ಅಥವಾ ನಾವು ಮಾಡಿಕೊಂಡು ಹೋಗಿ ಒಂದು ವಿಭಾಗದಲ್ಲಿ ನಾವು ಶೇಖರಣೆಯೇ ಮಾಡುವುದಿಲ್ಲ ಅಂತ ಆದರೆ ಆವಾಗ ಆದಾಯದ ಮೂಲಗಳಲ್ಲಿ ಹೊಡೆತ ಅಲ್ಲಿಯೂ ಬೀಳ್ತದಲ್ಲ. ನಾವು ಸ್ಪಷ್ಟವಾಗಿ ಅದು ಸರ್ಕಾರ ಗಮನಕ್ಕೆ ತರ್ತೇವೆ. ಎಲ್ಲ ಇಲಾಖೆಗಳಿರ್ಬೋದು, ಸರ್ಕಾರ ಯಾವೆಲ್ಲ ಕಾನೂನನ್ನು ಮಾಡೋದನ್ನು ಸರ್ಕಾರ ನೇರವಾಗಿ ಹೇಳಬೇಕು ಎಲ್ಲ ಇಲಾಖೆಗಳಿಗೆ ಅಥವಾ ಎಲ್ಲ ಸಂಸ್ಥೆಗಳಿಗೆ ಹೇಳಬೇಕು. ಯಾವುದೇ ಸರ್ಕಾರಿ ಸಂಸ್ಥೆಗಳಿದ್ದರೂ ನೀವು ಸ್ವಯಂ ಘೋಷ ಆಸ್ತಿ ತೆರಿಗೆಗೆ ಭಾಗದಾರಾಗಿದ್ದೀರಿ, ಎಷ್ಟು ರಿಯಾಯಿತಿ ನಿಮಗೆ ಕೊಡಲಿಕ್ಕೆ ಉಂಟೋ ಅಷ್ಟು ರಿಯಾಯಿತಿ ಅವರು ಕೊಡ್ತಾರೆ, ಇದನ್ನು ಕಟ್ಟಿ ಅಂತ. ಸರಿ, ಇಲ್ಲಿ ಏನಂತ ಆಗ್ತದೆ ಅಂತ ಹೇಳಿದರೆ, ನಾನು ಒಂದು ನಿರ್ಧಾರ ಹೇಳಿದರೆ, ಈ ಜನ ಯಾರು ಬದುಕ್ತಾರೆ, ಜನ ಯಾರು ವಾಸಿಸ್ತಾರೆ, ಅವರಿಗೆ ಎಲ್ಲ ವಿಧದ ತೆರಿಗೆಯನ್ನು ವಿಧಿಸೋದು. ಇನ್ನೊಂದು ಕಡೆಯಲ್ಲಿ ಲಾಭದಾಯಕವಾದಂಥ ಕಾರ್ಪೊರೇಟ್ ಸೆಕ್ಟರ್ಸ್ ಇರ್ಬೋದು, ನಿನ್ನತ್ರ ಅದಕ್ಕೆ ರಿಯಾಯಿತಿಯನ್ನು ಘೋಷಣೆ ಮಾಡೋದು. ಆವಾಗ ನೇರವಾಗಿ ಒಬ್ಬ ಸಾರ್ವಜನಿಕನಿಗೆ ಎಲ್ಲ ರೀತಿಯಲ್ಲಿ ಹೊಡೆತ ಬರಬಾರ್ದು. ಎಲ್ಲವನ್ನೂ ಒಂದು ರೀತಿಯಲ್ಲಿ ಇವಾಗ ಅದಕ್ಕೆ ನೋಟಿಸ್ ಮಾಡೋದಿಲ್ಲ. ಇವಾಗ ಶ್ರೀಮಂತರಿಗೆ ಅಥವಾ ಉದ್ದಿಮೆದಾರರಿಗೆ ಇವರಿಗೆ ಹೆಚ್ಚಿನ ತೆರಿಗೆಗಳನ್ನು ಮಾಡಬೇಕಾಗ್ತದೆ ಅಂತ ಅನ್ನುವಂಥದ್ದ? ಅಲ್ಲ, ಅವರೆಲ್ಲ ಕಟ್ತಾ ಇದ್ದಾರೆ. ಎಸ್, ಅವರೇ ಈಗ ಸರ್ಕಾರ ಸ್ವಾಮಿತ್ವದ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರ ಪ್ರೈವೇಟ್ ಸೆಕ್ಟರ್ ಒಟ್ಟಿಗೆ ಮಾಡಿದಂಥ ಸಂಸ್ಥೆಗಳು, ಅದಕ್ಕೆಲ್ಲ ರಿಯಾಯಿತಿ ಕೊಟ್ಟಿದ್ದಾರೆ. ರಿಯಾಯಿತಿ ಕೊಟ್ಟು ಕಟ್ಟದವರು ಯಾರು ಅಂತ ನಾವೆಲ್ಲ ಈಗ ತೆಗಿತಾ ಇದ್ದೇವೆ. ಒಮ್ಮೆ ಸರ್ಕಾರ ಒಂದು ಕಾನೂನು ಮಾಡಿದರೆ ಎಲ್ಲರಿಗೂ ಈಕ್ವಲ್ ಆಗಿ ಅಪ್ಲೈ ಆಗಬೇಕು, ಯಾರೇ ಒಬ್ಬ ಬೊಟ್ಟು ಮಾಡುವಾಗ ಆಗಬಾರ್ದು. ಎಸ್, ಈಗ ನಿಮ್ಮ ಮನವಿಯನ್ನು ರಾಜ್ಯ ಸರ್ಕಾರ ಒಪ್ಪಿಕೊಂಡಿದೆಯಾ ಅಂತ? ಇಲ್ಲ, ಒಪ್ಪಿಕೊಂಡಿಲ್ಲ. ರಾಜ್ಯ ಸರ್ಕಾರ ಮೊನ್ನೆ ಕಾರಣ ಕೇಳಿ ನೋಟಿಸ್ ಕೊಟ್ಟಿದೆ ನಗರ ಪಾಲಿಕೆ. ಮುಂದಿನ ಸಭೆಯಲ್ಲಿ ಎಜೆಂಡಾ ಇಟ್ಟಿದ್ದೀರಿ. ಸರ್ಕಾರದ ಅದರ ಬಗ್ಗೆ ನಾವು ಏನು ನೀವು ಮಾಡಲು ಕಾರಣ ಏನು, ಇದು ಸಮಂಜಸವಾಗಿಲ್ಲ, ನೀವು ಕಾರಣ ಕೊಡಬೇಕು ಸ್ಪಷ್ಟವಾಗಿ ಅಂತ ಕೇಳಿದ್ದಾರೆ. ಕಾರಣವನ್ನು ಕೊಡ್ತೇವೆ. ಸರ್ಕಾರ ಶಾಸನ ಮಾಡುವವರು ಸರ್ಕಾರ, ನಾವು ಇಂಪ್ಲಿಮೆಂಟಿಂಗ್ ಹತ್ರ. ಆದರೆ ಅದರಲ್ಲಿ ನಮ್ಮ ಜನರಿಗೆ ಸ್ವಲ್ಪ ಅನ್ಯಾಯ ಆಗ್ತಿದೆ ಅಂತ ಹೇಳುವಾಗ ಬದಲಾವಣೆಗಳನ್ನು ಮಾಡಲಿಕ್ಕೆ ಆಗ್ತದೆ. ಭೌಗೋಳಿಕವಾಗಿ ಬೇರೆ ಬೇರೆ ಪ್ರದೇಶಗಳಲ್ಲಿ
ಬೈಲಾಸ್ಗಳನ್ನು ತಿದ್ದುಪಡಿ ಮಾಡುವ ಮೂಲಕ. ಸೊ ಇಲ್ಲೂ ಮಾಡಲಿಕ್ಕೆ ಅವಕಾಶಗಳಿದ್ದಾವೆ, ಇನ್ನು ಮುಂದೆ ನೀವು ನೋಡ್ಬೋದು. ಆದರೆ ಅದನ್ನು ಹೇಳುವಾಗ ಅಂತ ಹೇಳಿದ್ರೆ ಅದು ಇಡೀ ರಾಜ್ಯದ ಎಲ್ಲ ಸಂಸ್ಥೆಗಳಿಗೆ ನಮ್ಮದು ಕಟ್ಟುನಿಟ್ಟ ಆದೇಶ ಅಂತ ಹೇಳುವ ಮಾತಿನಲ್ಲಿ ಅವರು ಕೊಟ್ಟಿದ್ದಾರೆ. ಎಸ್, ಮುಂದಿನ ದಿನದಲ್ಲಿ ಅದನ್ನು ನಾವು ಚರ್ಚೆಗೆ ತರ್ತೇವೆ. ಎಸ್, ರಸ್ತೆಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ, ಫುಟ್ಪಾತ್ ನಿರ್ಮಾಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿ ಆಡಳಿತಾವಧಿಯಲ್ಲಿ ಒಂದಷ್ಟು ತಪ್ಪುಗಳಾಗಿದ್ದಾವೆ ಅಂತ ನೀವು ಹೇಳ್ತಾ ಇದ್ದವರು. ಸೊ ಅದನ್ನು ಪ್ರತಿಭಟಿಸಿದವರು, ರಸ್ತೆಗಳು ಇರಲಿಲ್ಲ ಅಥವಾ ಸರಿಯಾದ ರೀತಿ ಫುಟ್ಪಾತ್ ರಚನೆ ಮಾಡಲಿಲ್ಲ, ಕಾಂಕ್ರೀಟ್ ರಸ್ತೆಗಳು ಸರಿ ಇಲ್ಲ ಅಂತ ಹೇಳಿದವರು. ಯಾಕೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದ ನಂತರದಲ್ಲಿ ಅದನ್ನು ಸರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ? ಇನ್ನೂ ಕೂಡ ಹಲವೆಡೆಗಳಲ್ಲಿ ಅಂಥ ಸಮಸ್ಯೆಗಳು ಇದ್ದಾವೆ ಅಂತ ಅನ್ನುವಂಥದ್ದು. ಏನು ಮಾಡ್ಲಿಕ್ಕೆ ಹೊರಟಿದ್ದೀರ? ಒಂದನೇ ಫುಟ್ಪಾತಲ್ಲಿ ನೋಡಿ, ಈಗ 3 ಟೆಂಡರ್ ಹಾಕದವರು ಇದ್ದಾರೆ. 4 ಸಲ ಟೆಂಡರ್ ಆದ ಫೈಲ್ಗಳಿವೆ. ಸುಮಾರು 42 ಕೋಟಿಯ ಕಾಮಗಾರಿಗಳು. ಯಾಕೆ ಫುಟ್ಪಾತ್ ರಚನೆಯಲ್ಲಿ ಅಷ್ಟೊಂದು ಲಾಭ ಬರುವುದಿಲ್ಲ ಅಂತ ಗುತ್ತಿಗೆದಾರರಿಗೆ? ಹೌದು, ಲಾಭ ಬರುವುದಿಲ್ಲ. ಒಂದನೇದ್ದು. ಎರಡನೇದ್ದು, ಕೆಲವು ಕಡೆಗಳಲ್ಲಿ ಅಲ್ಪ ಸ್ವಲ್ಪ ಜಾಗವನ್ನು ಇನ್ನೂ ನಾವು ತೆಗೆದುಕೊಳ್ಳುವಂತ ಪರಿಸ್ಥಿತಿ ಇದೆ. ಕೆಲವು ಕಡೆ ದರೆ ಕಟ್ಟುವ, ಇನ್ನೊಬ್ರು ಕೊಡಬೇಕು. ಆವಾಗ ಅವನ ಕಾಮಗಾರಿಗಳಲ್ಲಿ ಒಂದಿನ ಕೆಲಸ ಮಾಡ್ಲಿಕ್ಕೆ ಆಗ್ತದೆ, 4 ದಿನ ನಿಲ್ಬೇಕಾಗ್ತದೆ. ಅವನ ಟೆಕ್ನಿಕಲಿ ಅವನ ಸಮಸ್ಯೆಗಳನ್ನು ಮತ್ತು ಕಾಂಕ್ರೀಟ್ ರೋಡಲ್ಲಿ ವೇಗವಾಗಿ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತದೆ. ಫುಟ್ಪಾತ್ ಕಾಮಗಾರಿಗಳನ್ನು ಅಷ್ಟು ವೇಗವಾಗಿ ಮಾಡಿಕೊಳ್ಳಲಿಕ್ಕೆ ಬರುವುದಿಲ್ಲ. ಮತ್ತು ನಮ್ಮ DMA ಬೆಂಗಳೂರಿಂದ ಪುರಸಭೆ ಇದು ಅಲ್ಲಿ ಮಾಡಿದ ಒಂದು ದೊಡ್ಡ ತಪ್ಪೇನಂತ ಹೇಳಿದರೆ, ಅವರು ಪ್ಯಾಕೇಜ್ ಮಾಡುವಾಗ ದೊಡ್ಡ ಪ್ಯಾಕೇಜ್ ಮಾಡಬೇಕು, ಸ್ಪ್ಲಿಟ್ ಮಾಡಬಾರ್ದು ಅಂತ ಹೇಳೋ ಮಾತನ್ನು ಹೇಳಿ 4 ಕೋಟಿದ್ದು 3 ಕೋಟಿದ್ದು ಎಲ್ಲ ಫ್ರೀ ಕ್ವಾಲಿಫಿಕೇಷನ್ ಸೀಮಿತವಾದ 4-5 ಜನ ಮಾತ್ರ ಆಗ್ತಾರೆ. ಫ್ರೀ ಕ್ವಾಲಿಫಿಕೇಷನ್ ಟೈಟ್ ಇದೆ, ಕಾಮಗಾರಿ ದೊಡ್ಡದಿದೆ, ಜನ ಅವ ಈ ದೊಡ್ಡ ಗುತ್ತಿಗೆದಾರ ಮಾಡುವಾಗ ಅವನಿಗೆ ರೋಡೇ ಉಂಟು ಅಷ್ಟು ಮಾಡಲಿಕ್ಕೆ. ಅಷ್ಟು ಮಾಡುವಂಥ ರೋಡೇ ಇರುವಾಗ ಅವ ಫುಟ್ಪಾತ್ಗೆ ಹೋಗುವಂಥ ಪ್ರಮೇಯಗಳು ಕಡಿಮೆ ಇದೆ. 4 ಕೋಟಿ ಅವರ ಕಾಮಗಾರಿಗಳನ್ನು ನಾವು ನಿರ್ಮಿತಿ ಅಥವಾ ಏನು ಲ್ಯಾಂಡ್ ಆರ್ಮಿಯ ಈಗ ಕರ್ನಾಟಕ KRDL ಅವರಿಗೆ ಕೊಡುವಂಥ ಅವಕಾಶ ಸಹ ಇಲ್ಲ. 2 ಕೋಟಿಯ ಮೇಲ್ಪಟ್ಟನ್ನು ಅಲ್ಲೂ ಕೊಡ್ಲಿಕ್ಕೆ ಬರೋದಿಲ್ಲ. ಇಲ್ಲಿ 4 ನೋಡಿ, ಸರ್ಕಾರ ಅಲ್ಲಿ ನಿರ್ಧಾರ ತೆಗೆದುಕೊಳ್ಬೇಕು. 3 ಸಲ ಟೆಂಡರ್ ಕರೆದರು ನಗರ ಪಾಲಿಕೆ. ಟೆಂಡರನ್ನು ಯಾರು ಕೋಟ್ ಮಾಡ್ತಾ ಇಲ್ಲ, ಕಾಮಗಾರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಸ್ಪಷ್ಟವಾದ UDಯಲ್ಲಿ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ಸೆಕ್ರೆಟರಿಯೇಟ್ ಅವರು ಒಂದು ನಿರ್ಧಾರ ತೆಗೆದುಕೊಳ್ಬೇಕು. ಇಂಥ ಕಾಮಗಾರಿಗಳನ್ನು ಎಷ್ಟು ಪರ್ಸೆಂಟೇಜ್ ಹೆಚ್ಚಿಗೆ ಆಗಿರ್ಬೋದು ಅಥವಾ ಇಂಥ ಇದಕ್ಕೆ ಯಾರು ಮಾಡುವವರಿದ್ರೆ ಅವರಿಗೆ ತುಂಡು ಮಾಡಿ ಕೊಡಿ ಅಂತ ಹೇಳುವಂಥ ಆದೇಶವನ್ನು ಮಾಡ್ಬೋದು. ಇಂಥ ನೋಡಿ, ನಾವು ಕೆಲವು ಈ ಸರ್ಕ್ಯುಲರ್ಸ್ ಎಷ್ಟು ಬರ್ತದೆ ಅಂತ ಹೇಳಿದರೆ, ನೀವು ಈಗ ಮೂರನೇ ಹಂತದ 100 crores ಒಂದೇ 100 crore ಕೋರ್ಸ್ ಇದಕ್ಕೆ 3 ಥರದ ಕಾನೂನು ಸುತ್ತೋಲೆ ಸರ್ಕ್ಯುಲರ್ಸ್ ಕಳಿಸ್ತಾರೆ. ಇದು ತುಂಬ ನೋಡಿ, ಈ ಸಲ ನಾವು ಕೆಲವು ಸಣ್ಣ ಪುಟ್ಟ ಕೆಲಸಗಳು 25 ಲಕ್ಷಕ್ಕಿಂತ ಮೇಲ್ಪಟ್ಟ ಕೆಲಸವನ್ನು 100 crores ಅಲ್ಲಿ ಸೇರಿಸಿಕೊಳ್ಳಿ. ಇಂಥ ಒಂದು ರಸ್ತೆಯಲ್ಲಿ ಫುಟ್ಪಾತ್ ಆಗ್ತದೆ ಅಥವಾ ರಸ್ತೆ ಅಗಲೀಕರಣ ಆಗ್ತದೆ ಅಂತೇಳಿ ನೀವು ಒಂದು ಯೋಜನೆಗಳನ್ನು ಹಾಕಿಕೊಂಡಿರ್ತೀರಿ. ಅದು ಆನಂತರ ಟೆಂಡರ್ ಪ್ರಕ್ರಿಯೆ, ಅದು ಆ ಪ್ರಕ್ರಿಯೆ ಈ ಪ್ರಕ್ರಿಯೆ ಅಂತ ಹೇಳುವಾಗ ಇನ್ನು ನೀವು ಹೇಳುವಂಥ ಈ ಕಾನೂನಾತ್ಮಕ ತೊಡಕುಗಳು ಬಂದು ಅದನ್ನು ಅಲ್ಲೇ ಸ್ಥಗಿತಗೊಳಿಸ್ತದೆ. ಹೌದು, ಹಾಗಾಗಿ ಎಲ್ಲಾ ಕಾಮಗಾರಿಗಳು ಆಗ್ತಾ ಇಲ್ಲ. ಹೇಳುವಂಥ ಸಂದರ್ಭದಲ್ಲಿ ಆಗುದಿಲ್ಲ. ಮೇಯರ್ 1 ವರ್ಷ ಅವಧಿ, ಒಂದು ದೊಡ್ಡ ಟೆಂಡರ್, ಈಗ 100 crores ಒಂದು ಟೆಂಡರ್ ಹಾಕಿ ಆ ಪ್ರಕ್ರಿಯೆಗಳು ಮುಗಿಬೇಕಾದ್ರೆ ಸುಮಾರು 8 ತಿಂಗಳ ಅವಧಿ ಬೇಕು. ಒಂದು 2 ತಿಂಗಳು ಅಲ್ಲಿ ನಿಲ್ಲಿಸಿದ್ರೆ ಅದು ವರ್ಷ ಪೂರ್ತಿ ಆಗ್ತದೆ. ಸೊ ಇದರಿಂದ ಒಬ್ಬ ಅಡ್ಡಾಡ್ತಾ ಇರಬೇಕು ಅಲ್ಲ, ಅದು ನಮ್ಮ ಇಲಾಖಾ ಇದರಿಂದ ಹೋಗ್ತೇನೆ. ಮತ್ತು ನಾನು ಈ ಸಲ UD ನಮ್ಮ ಮಿನಿಸ್ಟ್ರು ಅಲ್ಲಿ ಮೀಟಿಂಗ್ ಕರೆಯುವಾಗ ಸ್ವಲ್ಪ ಗರಂ ಆಗಿ ಮಾತಾಡಿದ್ರಿಂದ ನಮ್ಮ ಫೈಲ್ಗಳು ಅಷ್ಟು ಇಲ್ಲ. ಮತ್ತು ನಾನು ಒಂದು ಹೇಳ್ತೇನೆ, ನಾನು ಕೂತು ಎದ್ದು ಬರುವಂಥ ಮನುಷ್ಯತ್ವ ಅಲ್ಲ. ನಾನು ಎಲ್ಲೇ ಹೋದರೂ ಆ ತಪ್ಪುಗಳನ್ನು ನೇರವಾಗಿ ಕಳೆದ 1 ತಿಂಗಳ ಹಿಂದೆ UDಯಲ್ಲಿ ಮಿನಿಸ್ಟ್ರ್ ಕರೆಯುವಾಗ ನಾನು ಸಹ ಹೇಳಿದೆ, ನಾನು ನೇರವಾಗಿ ಹೇಳಿದ್ದೇನೆ, ನೋಡಿ ಎಷ್ಟು ಸುತ್ತೋಲೆಗಳು ಬಂತು, ಎಷ್ಟು ಸರ್ಕ್ಯುಲರ್ಸ್, ಇದರ ಅರ್ಥ ಏನು ಅಧಿಕಾರಿಗಳಿಗೆ ಹೇಳ್ತೀರಿ ನೀವು? ಎಲ್ಲ ಜನಪ್ರತಿನಿಧಿಗಳ ಅಧಿಕಾರವನ್ನು ಮೊಟಕುಗೊಳಿಸಿ, ಸ್ಟ್ಯಾಂಡಿಂಗ್ ಕಮಿಟಿಗೆ ಪವರ್ ಇಲ್ಲ, ತೆರಿಗೆ ಸ್ಥಾಯಿ ಸಮಿತಿಯಲ್ಲಿ ಟ್ಯಾಕ್ಸೇಷನಲ್ಲಿ ಬದಲಾವಣೆ ಆಗಿದ್ರೆ ಇಲ್ಲ, ಯಾವುದಿಲ್ಲ. ಸ್ಥಳೀಯ ಸಂಸ್ಥೆಗಳು ಎಲ್ಲ ಇದನ್ನು ಕಟ್ ಮಾಡಿ ಅಧಿಕಾರಿಗಳು ಬಿಟ್ಟರೆ ಅಧಿಕಾರಿಗಳು ಜನಪ್ರತಿನಿಧಿಗಳ ಕೆಲಸ ಮಾಡ್ತಾರೆ. ಅಧಿಕಾರ ಕೆಲಸ ಮಾಡಲಿಕ್ಕೆ ಇನ್ನೊಂದು ಟೀಮನ್ನು ಕಳಿಸಿ ಅಂತ ಹೇಳಿದೆ. ಇಲ್ಲಿ ಸೇಮ್ ನಾನು ಮತ್ತೊಂದು ಸಮಸ್ಯೆ, ರಸ್ತೆ ಕಾಮಗಾರಿ ತೆಗೆದುಕೊಂಡು ಇಷ್ಟು ಅವಧಿ ಒಳಗೆ ಮುಗಿತಿದೆ ಅಂತ ಹೇಳಿದ್ರು ಮುಗಿಯದೇ. ಇದೊಂದು ಬನ್ಸ್ ಹಾಸ್ಟೆಲ್ ಮತ್ತು ಜ್ಯೋತಿ ಆಯ್ತಾ, ಅದು ಆಗ್ತದೆ. ಅದು ಸೊ ಇದೀಗ ಕಂಪ್ಲೀಟ್ ಆಗ್ತದೆ. ಫೆಬ್ರವರಿ ಲಾಸ್ಟೇ ಹೇಳಿದ್ದು ನಾವು. ಇವತ್ತು ಸೋಮವಾರ ಅಂದರೆ ಇವತ್ತು ಸಾಟರ್ಡೆ ಸಂಡೇ, ಸೋಮವಾರ ಮಂಗಳವಾರದೊಳಗೆ ಬಿಡ್ತೇವೆ. ಯಾಕೆಂತ ಹೇಳಿದ್ರೆ ನಾವು ಅದರ ಬದಿಯಲ್ಲಿರುವಂಥ ಸ್ವಲ್ಪ ಕಾಮಗಾರಿಗಳನ್ನು ಮಾಡಿದೆವು. ತುಂಬ ವೆಹಿಕಲ್ ಬರುವಂಥ ಪ್ರದೇಶಗಳು ನಾನು ಪರಿಶೀಲನೆ ಮಾಡಿದೆ, ಹೇಳಿದೆ. ಆ ಬದಿಯಲ್ಲಿ ನಾಳೆ ಯಾವುದಾದ್ರೂ ಒಂದು ವಾಹನಗಳು
ಮಾಲಿ ಹೋದ್ರೂ ಅಂತ ಸಹ ಆಗ್ತದೆ ಅನ್ನುವಂಥ ನಿರೀಕ್ಷೆಯನ್ನು ನಾವು ಬೇಗ ಆಗ್ತದೆ. ಹೌದೌದು. ಕಾರ್ ಶೀಟ್ ರಸ್ತೆ ಪುನರಾಜಿ ಇರುವಾಗ ಒಂದಷ್ಟು ಅಗಲಗಳನ್ನು ಮಾಡಿದರು ಬಿಜೆಪಿ ಅವರ ಅವಧಿಯಲ್ಲಿ, ಅದು ಆಗಿರುವಂಥದ್ದು. ಆದರೆ ಅಲ್ಲಿಂದಲ್ಲಿಗೆ ಮಹಿಳಾ ಕಾಲೇಜುವರೆಗೆ ಮಾತ್ರ ರಸ್ತೆ ಆಗಿದೆ. ಆ ನಂತರದಲ್ಲಿ ಮುಂದೆ ತಗೊಂಡು ಹೋಗ್ಲಿಕ್ಕೆ ಒಂದಷ್ಟು ಕಾನೂನಾತ್ಮಕ ತೊಡಕಾಗಿರುವಂಥದ್ದು ಮಣ್ಣಗುಡ್ಡೆ ದುರ್ಗಾ ಮಹಲ್ವರೆಗಿನ ರಸ್ತೆ ಅದು ಈಗ ಎಷ್ಟೊಂದು ಕೆಟ್ಟು ಹೋಗಿದೆ ಅಂತ ಹೇಳಿದ್ರೆ ಒಂದು ತೇಪೆ ಹಾಕುವುದಕ್ಕೂ ಕೂಡ ಅಲ್ಲಿ ಸಾಧ್ಯ ಇಲ್ಲ. ತೇಪೆಲ್ಲ ಕಳೆದ ನವರಾತ್ರಿ ಉತ್ಸವ ಮತ್ತು ಕಾರ್ಶಿಟ್ ಜಾತ್ರೆ ಶಾರದೋತ್ಸವದ ಪರವಾಗಿ ಆಟ ಸಂದರ್ಭದಲ್ಲಿ ನಾವು ಮಾಡಿದೆವು. ಮಾಡಲೇಬೇಕು, ನಮ್ಮದು ನಗರ ಪಾಲಿಕೆ ಯಾವುದೇ ಧಾರ್ಮಿಕ ಕೇಂದ್ರಗಳ ಕಾರ್ಯಕ್ರಮಗಳಿರುವಾಗ ನಾವು ಮಾಡಿದ್ದೇವೆ. ಇವಾಗ ಲಾಸ್ಟ್ ಟೈಮ್ ಮಾಡಿದ ಒಂದು ತಪ್ಪು DMA ಏನು ಮಾಡಿದ್ರೆ, ಇಬ್ಬರು ಬಿಡ್ಡುದಾರರಲ್ಲಿ ನಮ್ಮ ಏನು ಉಪಾಯುಕ್ತರು ಅಭಿವೃದ್ಧಿ ಸರಿಯಾದ ಬಿಡ್ಡುದಾರರಿಗೆ ಇಬ್ಬರು ಗುತ್ತಿಗೆದಾರರ ನಡುವಿನ ಜಗಳಕ್ಕೆ ಒಂದು ರಸ್ತೆ ಒಂದು ಆಗುದಿಲ್ಲ ಅಲ್ಲ. ಆದ್ಮೇಲೆ ಕೋರ್ಟು ನಮ್ಮ ವಕಾಲತ್ತು ಮನ್ನಿಸಿ ಅದನ್ನು ಡಿಸ್ಕ್ವಾಲಿಫೈ ಮಾಡಿದ್ರು, ರೀಟೆಂಡರ್ ಮಾಡಬೇಕು ಅಂತ ಆದೇಶ ಮಾಡಿದ್ರು. ರೀಟೆಂಡರ್ ಕರೆದಿದ್ದೇವೆ. 2 ತಿಂಗಳ ಪ್ರಕ್ರಿಯೆ ಈ ಟೆಂಡರ್ ನಾನು ಹೇಳಿದೆ ಅಲ್ಲ, 23ನೇ ತಾರೀಕು. ಯಾವಾಗ ಆಗ್ಬೋದು? 23ನೇ ತಾರೀಕು ಸೋಮವಾರ. ಸೋಮವಾರ ಅವರಿಗೆ ಹಾಕ್ಲಿಕ್ಕೆ ಕೊನೆಯ ದಿನ. ಅದ ನಂತರ ಓಪನ್ ಮಾಡಲಿಕ್ಕೆ ಇಷ್ಟು ದಿನ ಇದೆ, ಟೆಕ್ನಿಕಲ್ ಬಿಡ್ ಇದೆ. ಸುಮಾರು ಒಂದು 15-20 ದಿನದ ಪ್ರಕ್ರಿಯೆಗಳಿವೆ. ಅಂದರೆ ಅದೇ ಒಂದು ಓಪನ್ ಮಾಡಿದ ನಂತರ ಅವನ ಎಲ್ಲವನ್ನು ಸ್ಕೂಟಿನಿ ಮಾಡಬೇಕು. ಅದಂದರೆ ದೊಡ್ಡ ಕಾಮಗಾರಿ, 11.5 ಕೋಟಿಯ ಟೆಂಡರ್. ಅದರಿಂದ ಅದು ಇವಾಗ ಆಗ್ಬೋದು ಅಂತ ಹೇಳಿ ಯಾರಾದ್ರೂ ಹಾಕ್ಬೋದು, ದೊಡ್ಡ ಕಾಮಗಾರಿ. ಆದ್ದರಿಂದ ಅದನ್ನು ಆದಷ್ಟು ಬೇಗ ಮಾಡಲಿಕ್ಕೆ ಈ ಮಳೆಗಾಲದ ಮುಗಿಯುವ ಒಳಗಾಗಿ ಆಗಬೇಕು. ಆ ಕಾಮಗಾರಿಯನ್ನು ಎತ್ತುಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅಂತ ಅಲ್ಲ, ಎತ್ತುಕೊಳ್ಳಿಕ್ಕೆ ಈಗ ಟೆಂಡರ್ ಪ್ರಕ್ರಿಯೆಯಲ್ಲಿ ಟೆಂಡರ್ ಹಾಕಿದ್ರೆ ಆಗ್ತದೆ ಇಮಿಡಿಯೇಟ್. ಒಂದು DMAಗೆ ಮಳೆಗಾಲದ ಒಳಗೆ ಕಾಮಗಾರಿ ಮುಗಿಬಹುದು ಅಂತ ಮುಗಿಬೇಕು ಅಂತ ಹೇಳುವಂತ ನಾವು ದೂರದೃಷ್ಟಿ ಇಲ್ಲದಿದ್ರೆ ಸಾಧ್ಯ ಇಲ್ಲ. ಈಗ ನಮ್ದು ಇಲ್ಲಿ ಸ್ಕೂಟಿನಿ ಆಗಿ ಇಲ್ಲೇ ನಮ್ಮ ಉಪಾಯುಕ್ತರು ಅಭಿವೃದ್ಧಿ ಎಲ್ಲ ಮಾಡಿ ಆದ್ಮೇಲೆ ಫೈಲನ್ನು DMAಗೆ ಕಳಿಸ್ಬೇಕು. ಸರಿಯಾಗಿದೆ ಅನುಮೋದನೆ ಕೊಡಬೇಕು, ಅಲ್ಲಿ ಅನುಮೋದನೆ ಆಗಿ ಬರಬೇಕು. ಪ್ರಥಮ ಸಂದರ್ಭದಲ್ಲಿ ನಾನು ಮೇಯರ್ ಆಗಿ ಕೂತ್ಕೊಳ್ಳುವಾಗ ಅಲ್ಲಿಂದ ಬರುವಾಗ 3 ತಿಂಗಳು 4 ತಿಂಗಳು ಆಗ್ತಿತ್ತು. ಒಂದು ಮೀಟಿಂಗ್ಗೆ ಹೋದವ ಬೊಂಬೆ ಹೊಟ್ಟದ ತಟ್ಟು ತಕ್ಷಣ ನಮ್ಮ ಇಡಿ ಮಿನಿಸ್ಟ್ರು ತಕ್ಷಣ ಅದು ಹೋಗಬೇಕು, ಅದು ನಿಲ್ಬಾರ್ದು ಅಂತ. ಆ ತೊಂದರೆಗಳು ಮಂಗಳೂರು ನಗರ ಪಾಲಿಕೆಗೆ ಈ ಪ್ರಸ್ತುತ ಇಲ್ಲ. ಬಹುಶಃ ನೀವು ತ್ಯಾಜ್ಯ ನಿರ್ವಹಣೆಯಲ್ಲಿ ಆಗ್ತಾ ಸಮಸ್ಯೆ. ಹಾಗೆಯೇ ಮತ್ತೊಂದು ಸಮಸ್ಯೆ ಮಹಾಬಲ್ ಮಾರ್ಲ್ ಅವರೇ, ನಿಮಗೂ ಗೊತ್ತಿದೆ, ಭಾಳ ವರ್ಷಗಳಿಂದ ನೀವೊಬ್ಬ ಕಾರ್ಪೊರೇಟರ್ ಆಗಿ ಮತ್ತು ಆಡಳಿತ ಪಕ್ಷದ ಒಬ್ಬ ನಿರ್ವಹಣಾಕಾರನಾಗಿ ಕೂಡ ನೀವು ಅದನ್ನು ನೋಡ್ತಾ ಇದ್ದದ್ದು. ಇದೀಗ ಮೇಯರ್ ಆಗಿ ಕೂಡ ನಮ್ಮ ತೆರೆದ ಚರಂಡಿಗಳಲ್ಲಿ, ಮಳೆ ನೀರು ಹೋಗ್ತಾ ಇರುವಂಥ ಚರಂಡಿಗಳಲ್ಲಿ ಡ್ರೈನೇಜ್ ನೀರುಗಳು ಹರಿದು ಹೋಗ್ತಾ ಇದೆ. ಕುಡ್ಸೆಂಪಿನಿಂದ ಮಾಡಿರುವುದು ಅಥವಾ ADB ಲೋನ್ಗಳು ಒಂದಷ್ಟು ಕೋಟಿಗಟ್ಟಲೆ 300 ಕೋಟಿಯಷ್ಟು ಬಂದಿದೆ ಅಂತ ಹೇಳ್ತಾ ಇರುವಂಥದ್ದು ಎಲ್ಲಿಗೆ ಹೋಗಿದೆ ಅನ್ನೋ ಪ್ರಶ್ನೆಗಳು ಬರ್ತದೆ ಇಲ್ಲಿ. ಈಗಾಗಲೇ ವೆಟ್ವೆಲ್ಗಳು, ಕೆಲವು ವೆಟ್ವೆಲ್ಗಳು ಮುಚ್ಚಿದ್ದಾವೆ, ಇನ್ನು ಕೆಲವು ವೆಟ್ವೆಲ್ಗಳು ಇದ್ದಾವೆ. ಆದರೆ ಕಾರ್ಯಾಚರಣೆ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ. ಇನ್ನು ಇತ್ತೀಚೆಗೆ ಅಷ್ಟೇ ಜಪ್ಪಿನಮೊಗ್ಗರಿನಲ್ಲಿ ಒಂದು ಸಂಸ್ಕರಣಾ ಘಟಕವನ್ನು ಮತ್ತೆ ಇನಾಗ್ರೇಷನ್ ಮಾಡಿದ್ರಿ. ಇಲ್ಲೆಲ್ಲ ಸಂಶಯ ಬರುವಂಥದ್ದೇನು, ನಿಜವಾಗಿಯೂ ಇದು ನಿರ್ವಹಣೆ ಆಗ್ತಾ ಇದೆಯಾ ಅನ್ನೋ ಸಂಶಯಗಳು ಹುಟ್ಟಿಕೊಳ್ಳುತ್ತದೆ ಈ ಪರಿಸ್ಥಿತಿಯನ್ನು ನೋಡುವಾಗ ಅಂತ. ಕಳೆದ ಉದ್ಘಾಟನೆ ಆದ ದಿನ ಕಾರ್ಪೊರೇಷನಲ್ಲಿ UD ಮಿನಿಸ್ಟ್ರಿ ರಿವ್ಯೂ ಮಾಡುವಾಗ ಮತ್ತು ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಉಸ್ತುವಾರಿ ಸಚಿವ ಸಭೆಯಲ್ಲಿ ಸಹ ಕಡಾತುಂಡವಾಗಿ ನಾನು ಅದನ್ನು ವಿರೋಧ ಮಾಡಿದ್ದೇನೆ. ಒಂದನೇದ್ದು, ಕಳೆದ ಕುಡ್ಸಂಪಿ ಯೋಜನೆಯಲ್ಲಿ ನಾನು ಈ ಸಂದರ್ಭ ನಿಮಗೆ ಸರಿಯಾಗಿ ಹೇಳಬೇಕು, 2001ರಿಂದ ಪ್ರಾರಂಭ ಆದಂಥ ಈ ಯೋಜನೆ SM ಕೃಷ್ಣರವರು 1100 ಕೋಟಿಗಳ ಯೋಜನೆ ನಮ್ಮ ಕೋಸ್ಟಲ್ ಕರ್ನಾಟಕ ಕಾರವಾರದಿಂದ ಹಿಡಿದು ಪುತ್ತೂರುವರೆಗೆ ನಾವು ಸಮಗ್ರವಾಗಿ ಅದರ ಬಗ್ಗೆ ಅಧ್ಯಯನ ಮಾಡ್ತಾನೆ ಇದ್ದೆವು. ನೀವು ನೋಡಿದರೆ ನಾವು ಈ ಯೋಜನೆಯನ್ನೇ ಹಾಕಿದ್ರು. ಯೋಜನೆ ಹಾಕುವಾಗ ಏನು ಸರ್ಕಾರದಿಂದ ಬಂತು ಅಂತಂದರೆ, ಹಳೆಯ ಚರಂಡಿಗಳ ಒಳಚರಂಡಿಗಳ ಬದಲಾವಣೆಗೆ ಅವಕಾಶ ಇಲ್ಲ, ಹೊಸ ಪ್ರದೇಶಗಳಿಗೆ ನಿರ್ಮಾಣ ಮಾಡಬೇಕು ಅಂತ. ಸರಿ, ಅದು ಮಾಡಿದರು. ನಾನು ಒಂದೇ ಬೇಸರ ವ್ಯಕ್ತಪಡಿಸಿದ್ದು, ನಾನು ಈ ಹಿಂದಿನ ಆಡಳಿತಕ್ಕೆ ಅಂತ ಹೇಳಿದರೆ 5 ವರ್ಷದ ಅವಧಿಯಲ್ಲಿ ಇದರ ಬಗ್ಗೆ ಎಷ್ಟು ಚರ್ಚೆ ಮಾಡಿದ್ದೀರಿ, ಎಷ್ಟು ಇದರ ಬಗ್ಗೆ ಪರಿಶೀಲನೆ ಮಾಡಿದ್ದೀರಿ. ನಾನು ಇವಾಗಲೂ ಪ್ರತಿಪಕ್ಷ ನಾಯಕರಿಗೆ ನೀವು ಮಾಡಿದ ಅತಿ ದೊಡ್ಡ ತಪ್ಪು. ನಾನು ಬಂದ ಮೇಲೆ ನನಗೆ ರಿಪೋರ್ಟ್ ಕೊಡಿ ಅಂತ ಹೇಳಿದೆ. ನವಂಬರ್ ಅದಕ್ಕಿಂತ ಅಕ್ಟೋಬರ್ 29ನೇ ತಾರೀಕಿಗೆ ಸರ್ಕಾರದಿಂದ ಕುಡ್ಸಂಪಿಂದ ಒಂದು ಲೆಟ್ರ್ ಬಂತು ನನಗೆ. 30ನೇ ತಾರೀಕು ಸಂಡೇ, 30ನೇ ತಾರೀಕಿಗೆ 31ಕ್ಕೆ
ತಾರೀಕಿಂದ ನಮ್ಮ ಕುಡಿಸಂಪಿ ಯೋಜನೆಯನ್ನು ಆಯಿತು, ನಾವು ನಗರ ಪಾಲಿಕೆಗೆ ಹಸ್ತಾಂತರ ಮಾಡಿದೆವು. ಇನ್ನೊಂದು 29ನೇ ತಾರೀಕಿಗೆ ನಮ್ಮ ಆವಾಗ ಕಮಿಷನರ್ ಆದಿದ್ದು ನಮ್ಮ ಗೋಕುಲ್ದಾಸ್ ನಾಯಕ್ರವರು ಫ್ಯಾಕ್ಸ್ ಬಂದ ತಕ್ಷಣ ಹಿಡ್ಕೊಂಡು ನನ್ನಲ್ಲಿಗೆ ಬಂದರು. ಅದೇ ಟೇಬಲಲ್ಲಿ ನನ್ನ PA ಹತ್ರ ನನ್ನ ಲೆಟ್ರ್ ಮಾಡಿ ಭಾಗಶಃ ಕಾಮಗಾರಿಗಳು ಇನ್ನೂ ಬಾಕಿ ಉಳಿದಿವೆ, ಸಮಗ್ರವಾದ ಕೆಲಸ ಕುಡಿಸಂಪಿಂದ ಆಗಲಿಲ್ಲ, ಆದ್ದರಿಂದ ಇದನ್ನು ಹ್ಯಾಂಡ್ ಓವರ್ ಮಾಡುವ ಅಗತ್ಯ ಇಲ್ಲ, ಆದ್ದರಿಂದ ನೋಟಿಸ್ ಬಂದಕ್ಕೆ ರಿಪ್ಲೈ ಬಂತು 1 ವಾರದಿಂದ. ನಮ್ಮ ಒಬ್ಬ ಅಧಿಕಾರಿ ನಿಮ್ಮ ಅದನ್ನು ನೋಡಿಕೊಳ್ತಾರೆ, ಮತ್ತು ನಮ್ಮ ಯಾರು ಮೇಂಟೆನೆನ್ಸ್ ಯಾರು ಈಗ 2 ಪ್ಲ್ಯಾಂಟ್ ಮಾಡ್ತಾ ಇದ್ದಾರೆ, 2 ಮಾತ್ರ ಜಪ್ಪಿನ ಮಗರು ಮತ್ತು ಸುರತ್ಕಲ್, ಅವರು ಟೆಕ್ನಿಕಲ್ ಆಗಿ 1 ವರ್ಷ ನೋಡ್ಕೊಳ್ಳಿಕ್ಕೆ ಅಲ್ಲಿ ಇರ್ತಾರೆ ಅಂತ. ನಾನು ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ UD ಮಿನಿಸ್ಟರ್ ಹತ್ರ ಲೀಸ್ಟ್ ಮಾಡಿ ಕೊಟ್ಟಿದ್ದೇನೆ, ಯಾವ ಕಾಮಗಾರಿಗಳನ್ನು ಇವಾಗಲೂ ಮಾಡಲಿಲ್ಲ ಅಂತ. ನಾನು ಮುಂದಿನ ಸಭೆಯಲ್ಲಿ ಸ್ಪಷ್ಟವಾದ ನಿರ್ಧಾರವನ್ನು ತೆಗಿತೇವೆ. ಯಾಕೆ ಅಂತ ಹೇಳಿದರೆ ಆದ ಕಾಮಗಾರಿಗಳಲ್ಲಿ ಸಹ 20% ಬಾಕಿ ಇದೆ. ಕುಡ್ಸೆಂಪು ಏನು ಆ ಟೀಮ್ ಇದೆ, ಅದು ಎಲ್ಲರೂ ಟ್ರಾನ್ಸ್ಫರ್ ಆಗಿ ಅವರ ಮಾತ್ರ ಇಲಾಖೆಗೆ ಹೋಗಿದ್ದಾರೆ, ಕನ್ಸಲ್ಟೆನ್ಸಿ ಹೋಗಿದೆ. ಈಗ ಹೊಸತೊಂದು ವ್ಯವಸ್ಥೆ ಮಾಡಿಕೊಂಡು ಇನ್ನೊಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ಅವ್ರೇನ್ ಮಾಡಿದಾರೆ ಅಂತ ಇವರಿಗೆ ಗೊತ್ತಿಲ್ಲ, ಎಲ್ಲಿಗೆ ಲೈನ್ ಕೊಡ್ಬೇಕಂತ ಗೊತ್ತಿಲ್ಲ. ಈಗಿನ ಬರುವಂಥದ್ರಲ್ಲಿ ನಾನು ಮೊನ್ನೆ ಫಸ್ಟ್ ಮೀಟಿಂಗ್ ಮಾಡಿದಲ್ಲಿ ಹೊಸ ಯೋಜನೆಯಲ್ಲಿ 280 ಕೋಟಿಯನ್ನು ಬರಲಿಕ್ಕಿದೆ. ನೀವು ಒಂದು ಹೊಸ ಡ್ರೈನೇಜ್ ಮಾಡಲಿಕ್ಕೆ ಹೋಗಬಾರ್ದು, ಮೊದಲಿಗೆ ಈ ಹಿಂದಿನ 45 ವರ್ಷದ ಹಿಂದಿನ ಡ್ರೈನೇಜ್ ಸಿಸ್ಟಮ್ ಏನಿದೆ ಅದನ್ನು ಅಪ್ಗ್ರೇಡ್ ಮಾಡುವಂತ ಸರ್ವೆ ಮಾಡಬೇಕು. ಹಾಗಿದ್ರೆ ನಮ್ಮ ತೆರೆದ ಚರಂಡಿಗಳಲ್ಲಿ ಈಗ ಏನು ಡ್ರೈನೇಜ್ ನೀರು ಹೋಗ್ತಾ ಇದೆ ಅದೆಲ್ಲ ಹೋಗದೇ ಇರುವಂತ ರೀತಿಯಲ್ಲಿ ಆಗ್ತದ ಅಂತ? ಅದು ಆಗ್ಲಿಕ್ಕೆ ಸಾಧ್ಯತೆ, ಆದರೆ ಜನರು ಕಾಪರೇಷನ್ ಮಾಡಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ 45 ವರ್ಷದ ಹಿಂದೆ ಡ್ರೈನೇಜ್ ಮಾಡುವಾಗ ಆಗಿನ ಮನೋಭಾವನೆಗೂ ಈಗಿನ ಮನೋಭಾವನೆ ಬದಲಾವಣೆ ಇದೆ. ಕೆಲವೊಂದು ಫ್ಲಾಟ್ಗಳ ನೀರುಗಳು ಕೂಡ ಈ ತೋಡಿನಲ್ಲಿ ಹೋಗ್ತಾ ಇದೆಯಾ? ಹೋಗ್ತಾ ಇದೆ. ಆಸ್ಪತ್ರೆಗಳ ನೀರುಗಳು ಕೂಡ ಹೋಗ್ತಾ ಇದೆಯಾ? ಹೋಗ್ತಾ ಇದೆ. ನೋಡಿ, ನಾನು ಮೇಯರ್ ಆಗಿದ್ದುಕೊಂಡು ಸುಳ್ಳು ಮಾತಾಡಿದರೆ ಜನರಿಗೆ ಗೊತ್ತಾಗ್ತದೆ. ಸುಳ್ಳು ಮಾತಾಡಬಾರ್ದು. ನಾನು ಯಾಕೆ ಮಾತಾಡಬೇಕು? ನೋಡಿ, 45 ವರ್ಷದ ಹಿಂದೆ ಈ ಡ್ರೈನೇಜ್ ಸಿಸ್ಟಮ್ ಮಾಡುವಂಥ ಇಂಜಿನಿಯರ್ ಅವರು ನಮ್ಮ 2005 ವರೆಗೆ ನಮ್ಮ ಕನ್ಸಲ್ಟೆನ್ಸಿ ಆಗಿದ್ದರು. ಅವರು ಹೇಳಿದ ಮಾತು, ನಾವು ಆವಾಗ ಮಾಡುವಾಗ 30,000 ಜನರ ಪಾಪ್ಯುಲೇಷನ್ಗಾಗಿ ಈ ಡ್ರೈನೇಜ್ ಸಿಸ್ಟಮ್ ಮಾಡಿದ್ದು. ಇವತ್ತು 3 ಲಕ್ಷ ಜನರ ಡ್ರೈನೇಜನ್ನು 30,000 ಪೈಪಿಗೆ ಕೊಡ್ತಾ ಇದ್ದೇವೆ. ಹೇಗೆ ಸರಿಯಾಗಿ ಹೋಗ್ಲಿಕ್ಕೆ ಸಾಧ್ಯ ಇದೆ? ಮುಂದಿನ ನಿಮ್ಮ 5 ವರ್ಷ ಅವಧಿ ಮುಗಿದ್ರ ಒಳಗಾಗಿ ಈ ಸಮಸ್ಯೆಗೆ ಒಂದು ಶಾಶ್ವತ ಹೌದು, ಖಂಡಿತವಾಗ್ಲು. ಓಕೆ, ಕೊನೆಯ ಒಂದು ಪ್ರಶ್ನೆ, ಬಹಳ ಸಂಕ್ಷಿಪ್ತ ಹೇಳಬೇಕು, ಸಮಯ ಆಗ್ತಾ ಬಂದಿದೆ. ಟ್ರಾಫಿಕ್ ಜಾಮ್, ಮಂಗಳೂರಿನಲ್ಲಿ ವಾಹನಗಳ ಸಂಖ್ಯೆ ಹೆಚ್ಚಾಗ್ತದೆ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನ್ ಮಾಡ್ಬೇಕು ಅಂತ ಹೇಳ್ತೀರಿ? ಇನ್ನು ಮತ್ತೆ ನೀವು ಈ ಫುಟ್ಪಾತ್ ಮಾಡ್ಲಿಕ್ಕೆ ಅಲ್ಲಿ ಜಾಗ ಇಲ್ಲ, ಇನ್ನು ಮತ್ತೆ ರಸ್ತೆಗೆ ಜಾಗ ಕೊಡಿ ಅಂದ್ರೆ ಜನ ಕೊಟ್ಟಾರ? ಇಲ್ಲ, ಎಲ್ಲ ಮಹಾನಗರಗಳಲ್ಲೂ ಸಹ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಸಹ ಟ್ರಾಫಿಕ್ ಸಮಸ್ಯೆಗಳು ಎಲ್ಲಿಯೂ ಕಡಿಮೆ ಆಗುವುದಿಲ್ಲ. ನಾವು ತಂತ್ರಜ್ಞಾನದ ಮುಖೇನ ಟ್ರಾಫಿಕ್ ACPಯಲ್ಲಿ ಟ್ರಾಫಿಕ್ಗೂ ನಾನೇ ಚೇರ್ಮನ್ ಆಗಿ ಮೀಟಿಂಗ್ ಮಾಡ್ತಾ ಇದ್ದೇವೆ. ಸುಮಾರು 5 ಕೋಟಿಯ ವ್ಯವಸ್ಥೆಯನ್ನು ಮೀಸಲಿಟ್ಟಿದ್ದೇವೆ ಅದಕ್ಕೆ. ಈಗ ಅನೇಕ ಕಡೆಗಳಲ್ಲಿ ಸಹಾಯಕರಾಗಿದ್ದಾರೆ. ಪಾಪ ಅಲ್ಲಿ ಅವರದ್ದು ಬಲ ಕಡಿಮೆ ಇದೆ, ಸಂಖ್ಯಾಬಲ ಕಡಿಮೆ ಇದೆ, ಒಂದನೇದು. ಅದರ ಜೊತೆಯಲ್ಲಿ ಟ್ರಾಫಿಕ್ನವರು ಅವರು ನೋಡಿ, ಅಲ್ಲಿ ಬ್ಯಾಂಗ್ಳೂರಿನ ಟೆಕ್ನಿಕಲ್ ಜನ ಬರ್ತಾರೆ, ಬಂದು ಎಲ್ಲಿ ಸಿಗ್ನಲ್ ಬೇಕು ಅಂತ. ಸಿಗ್ನಲ್ ಬೇಕಂದ್ರೆ ಇವತ್ತೇ ಸಿಗ್ನಲ್ ಪ್ರಾರಂಭ ಆಗಬೇಕು ಅಂತಲ್ಲ, ಮುಂದಿನ ದಿನಗಳಲ್ಲಿ ಆ ಸಿಗ್ನಲ್ ಕರೆಕ್ಟ್ ಆಗಬೇಕು ಅಂತ, ವೃತ್ತಗಳ ಬದಲಾವಣೆ ಆಗಬೇಕು ಅಂತ ಹೇಳುವಂಥದ್ದು ಕೊಟ್ಟರು. 5 ವೃತ್ತಗಳನ್ನು ಫಸ್ಟ್ಗೆ 5 ವೃತ್ತ ಕೊಟ್ಟೆ, 23 ವೃತ್ತಗಳ ಇನ್ನೂ ಇದೆ, ಆದರೂ ಆ 5 ವೃತ್ತದಲ್ಲಿ 4ಕ್ಕೆ ಟೆಂಡರ್ ಆಗಿದೆ. ಮಹಾಬಲ್ ಮಾರ್ಲ್ ಅವರೇ, ಧನ್ಯವಾದಗಳು. ಬಹುಶಃ 1 ವರ್ಷದ ಅವಧಿಯಲ್ಲಿ ಬಹುಶಃ ಈ ಬಹಳ ಇಡೀ ಒಂದು ಮೇಯರ್ ಅವಧಿ, ಕಳೆದ ಒಂದು 8 ವರ್ಷಗಳ ಮೇಯರ್ ಅವಧಿಯಲ್ಲಿ ಒಂದು ಒಳ್ಳೆಯ ನುರಿತವಾದಂಥ ಒಬ್ಬ ಮೇಯರ್ ಅನ್ನುವಂಥ ಒಂದು ಹೆಗ್ಗಳಿಕೆಯನ್ನು ಕೂಡ ನೀವು ಪಡೆದುಕೊಂಡವರು. ಯಶಸ್ವಿಯಾಗಲಿ, ಮತ್ತು ನಿಮಗೆ ಮತ್ತೊಮ್ಮೆ ನಾವು ಶುಭಾಶಯಗಳನ್ನು ಸಲ್ಲಿಸ್ತೇವೆ. ಈ ಒಂದು ವರ್ಷದ ಅವಧಿಯಲ್ಲಿ ಮಂಗಳೂರು ಮೇಯರ್ ಆಗಿ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದೀರಿ ಅಂತ ಅನ್ನುವಂಥದ್ದು ಹಿನ್ನೆಲೆಯಲ್ಲಿ. ಧನ್ಯವಾದಗಳು ನಮ್ಮ ಸ್ಟುಡಿಯೋಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ. ಇದು ವೀಕ್ಷಕರೇ, ಇದು ಮಂಗಳೂರು ಮೇಯರ್ ಮಹಾಬಲ್ ಮಾರ್ಲಾ ಅವರ ಮಾತು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಮುಂದುವರ್ತದೆ, ನೋಡ್ತಾ ಇರಿ ಸ್ಪಂದನ ವಾಹಿನಿ. ನಮಸ್ಕಾರ.